ದೇಶ ಕಾಯುವಂತಹ ಕನಸನ್ನ ನನಸಾಗಿಸಿಕೊಂಡಿರುವಂತಹ ನಮ್ಮ ತಾಲೂಕಿನ ಕೆಲವೊಂದು ಯುವಕರು ಅಗ್ನಿವೀರಿಗೆ ಆಯ್ಕೆ ಆಗಿದ್ದಾರೆ. ಅದ್ರಲ್ಲಿ ಇಬ್ಬರು ಯುವಕರು ಇವತ್ತು ನಮಗೆ ಸಿಕ್ಕಿರುವಂಥದ್ದು ಬಹಳ ಖುಷಿ, ಬಹಳ ಹೆಮ್ಮೆ ಆಗ್ತಾ ಇದೆ. ಓಕೆ, ಅವರ ಪರಿಶ್ರಮ, ಅವರು ಪಟ್ಟಂತಹ ಕಷ್ಟ ಏನು, ಅವರ ಸಾಧನೆ ಏನು, ಅವರ ಗುರಿ ಏನಾಗಿತ್ತು ಎಲ್ಲವನ್ನ ಕೇಳೋಣ. ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಕೂಡ ಕಂಗ್ರಾಚುಲೇಷನ್. ನಿಮ್ಮ ಹೆಸರು? ಶರತ್ ಅಂತ. ನಿಮ್ಮ ಹೆಸರು? ನಿಶು ಜೈನ್. ಇಬ್ರು ಕೂಡ ನಾರಾವಿಯವರು, ನಮ್ಮ ತಾಲೂಕಿನ ನಾರಾವಿಯವರು. ಸೊ ಒಟ್ಟಾರೆ ಈ ತಾಲೂಕಿನಿಂದ ತುಂಬಾ ಜನ ಆಯ್ಕೆ ಆಗಿದ್ದಾರೆ. ಸೊ ಇದ್ರಲ್ಲಿ ನೀವು ಕೂಡ ಆಯ್ಕೆ ಆಗಿರುವಂತದ್ದು. ಸೊ ಈ ಒಂದು ಅಗ್ನಿವೀರಿಗೆ ಆಯ್ಕೆ ಆಗೋಕೆ ನೀವು ಎಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದೀರಾ? ಪರಿಶ್ರಮ ಅಂತ ಅದನ್ನ ಹೇಳಿಕ್ ಹೋದ್ರೆ ಹೇಳಿ. ಸ್ಟೋರಿನೇ ಇದೆ ಹೇಳಿ. ತುಂಬಾ. ಅಂದ್ರೆ ಇದು ನಂದು ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ನಾನು ಅಟೆಂಡ್ ಮಾಡಿಲ್ಲ. ಸೆಕೆಂಡ್ ಅಲ್ಲಿ ಏನಾಯ್ತಂದ್ರೆ ಎಲ್ಲ ಫಿಸಿಕಲ್ ಎಲ್ಲ ಚೆನ್ನಾಗಿ ಮಾಡಿದ್ದೆ ಶಿವಮೊಗ್ಗ ರ್ಯಾಲಿಲಿ. ಆನಂತರ ಇಲ್ಲಿ ಮೆರಿಟ್ ಅಂತ ಒಂದು ಬರುತ್ತೆ, ಅದು ಇವಾಗ ನನ್ ಸೆಲೆಕ್ಷನ್ ಆಯ್ತಲ್ಲ, ಆ ಮೆರಿಟ್ ಲಿಸ್ಟ್ ಅಲ್ಲಿ ಅಂದ್ರೆ ಔಟ್ ಆಯ್ತು. ಅಂದ್ರೆ ಎಕ್ಸಾಮ್ ನಾನು ಚೆನ್ನಾಗಿ ಮಾಡಿರ್ಲಿಲ್ಲ. ಸೆಕೆಂಡ್ ಟೈಮ್ ಏನ್ ಮಾಡಿದೆ ಅಂದ್ರೆ ನಾನು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಸ್ಯಾಮ್ ಅಕಾಡೆಮಿ ಅಂತ ಇದೆ, ಅಲ್ಲಿ ಅಕಾಡೆಮಿಯಲ್ಲಿ ಚೆನ್ನಾಗಿ ಕೋಚಿಂಗ್ ತಗೊಂಡು ಆನಂತರ ಫಿಸಿಕಲ್ ಎಲ್ಲಿ ಅಂದ್ರೆ ಅಲ್ಲಿ ಮೂಡಬಿದ್ರೆಯಲ್ಲಿ ರ್ಯಾಲಿ ಇತ್ತು ನಮ್ದು. ಅಲ್ಲಿ ಮೂಡಬಿದ್ರೆಲೆ SDK ಡಿಫೆನ್ಸ್ ಅಕಾಡೆಮಿ ಅಂತ ಒಂದು ಸರ್ ಇದ್ದಾರೆ, ಅವರು ಒಳ್ಳೆ ಕೋಚಿಂಗ್ ಕೊಟ್ರು. ಅವ್ರ ಕೋಚಿಂಗ್ ಇಂದ ಫಿಸಿಕಲ್ ಎಕ್ಸಲೆಂಟ್ ಹೊಡೆದು, ಅಂದ್ರೆ 4 ಗ್ರೂಪ್ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ ಅಂತ. ಅದ್ರಲ್ಲಿ ಎಕ್ಸಲೆಂಟ್ ಹೊಡೆದು ಅಂದ್ರೆ ಮೆರಿಟಿಗೆ ಯಾವಾಗ ಅಂದ್ರೆ ನಮ್ದು ಎಕ್ಸಾಮ್ ಜುಲೈಯಲ್ಲಿ ಆಗಿತ್ತು. ಜುಲೈಯಲ್ಲಿ ಎಕ್ಸಾಮ್ ಆಗಿ ಜನವರಿಯಲ್ಲಿ ಫಿಸಿಕಲ್ ಇತ್ತು. ಜನವರಿಯಲ್ಲಿ ಫಿಸಿಕಲ್ ಆಗಿ ಇವಾಗ ಮೆರಿಟ್ ಬಂದಿದೆ. ಅಂದ್ರೆ ನಾವು ಎಷ್ಟು ವೇಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಆ ಗ್ಯಾಪ್ ಅಲ್ಲಿ ನಾವೀಗ ಕಾಲೇಜ್ ಬಿಟ್ಟಿದ್ದೇವೆ, ಎಲ್ಲ ಬಿಟ್ಟಿದ್ದೇವೆ. ಅಂದ್ರೆ ಆರ್ಮಿಗೆ ಅಂತಾನೆ ನಾನು ಟ್ರೈ ಮಾಡ್ತಿದ್ದದ್ದು, ಕಾಲೇಜ್ ಎಲ್ಲ ಬಿಟ್ಟಿದ್ದೆ. ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬ್ಯಾಂಗ್ಳೂರಿಗೆ ಹೋದಲ್ಲಿ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಮಾಡಿ ಡೆಲಿವರಿ ಮಾಡ್ತಾ ಇದ್ದೆ. ಆನಂತರ ಮೆರಿಟ್ ಯಾವಾಗ ಬರುತ್ತೆ, ನಾನು ಯಾವಾಗ ಜಾಬ್ ತಗೊಳ್ತೀನಿ ಅಂತ ಫುಲ್ಲು ತುಂಬಾ ಬೇಜಾರಲ್ಲಿದ್ದೆ. ಅಂದ್ರೆ ಸಡನ್ ಆಗಿ ಮೊನ್ನೆ ಡೆಲಿವರಿ ಮಾಡ್ತಿರ್ಬೇಕಾದ್ರೇನೆ ಮೆರಿಟ್ ಬಂತು. ನಾವೆಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ ರನ್ನಿಂಗ್ ಎಲ್ಲ ಮಾಡ್ತಾ ಇದ್ವಿ, ಒಟ್ಟಿಗೆ ಸೆಲೆಕ್ಟ್ ಆದ್ವಿ ಇಬ್ರು. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಊರಲ್ಲಿ ಎಲ್ರಿಗೂ ಹೆಮ್ಮೆ ಇದೆ. ನಿನ್ನೆ ಅಷ್ಟೇ ರವೀಂದ್ರ ಪೂಜಾರಿ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಜಿ, ಅವರ ಅವರೇ ನಂಗೆ ಕಾಲ್ ಮಾಡಿ ಇಬ್ರು ಸೇರಿದಿರೋ ಖುಷಿ ಆಯ್ತು, ನಮ್ಮ ಊರಿಗೆ ಒಂದು ಹೆಮ್ಮೆ ಬಂತು, ಆ ತರ ಎಲ್ಲ ಮಾತಾಡಿದ್ರು. ತುಂಬಾ ತುಂಬಾ ಖುಷಿ ಆಯ್ತು. ಈ ಆರ್ಮಿಗೆ ಸೇರುವಂತ ಕನಸು ನಿಮ್ಗೆ ಯಾವಾಗಿಂದ ಇತ್ತು? ಅಂದ್ರೆ ಚಿಕ್ಕ ವಯಸ್ಸಿಂದ ಇತ್ತು. ಮೊನ್ನೆ ಅಷ್ಟೇ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನೀನ್ ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದಿ, ಟೀಚರ್ ಕೇಳ್ಬೇಕಾದ್ರೆ ನೀನ್ ಏನ್ ಆಗ್ತಿ ಅಂತ ಕೇಳ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ಮ್ಯಾಮ್ ನಾನು ಆರ್ಮಿ ಆಗ್ತೇನೆ ಅಂತ ಕೈ ಎತ್ತಿ ಹೇಳ್ತಿದ್ದೆ. ಫ್ರೆಂಡ್ ಮೊನ್ನೆ ಸ್ಟೇಟಸ್ ಹಾಕಿದ್ಲು, ನೀನು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಕಿದ್ಲು, ನೀನು ಚಿಕ್ಕ ವಯಸ್ಸಿಂದ ಇದು ನಿನ್ನೊಂದು ಡ್ರೀಮ್ ಆಗಿತ್ತು, ಟೀಚರ್ ಕೇಳ್ಬೇಕಾದ್ರೆ ನೀನು ಹೇಳ್ತಿದ್ದೆ ಆರ್ಮಿ ಆಗ್ತಿದ್ದೆ ಅಂತ. ಆದ್ರೆ ಇವತ್ತು ನೀನು ಅದು ಆರ್ಮಿ ಆಗಿ ತೋರಿಸಿದ್ದಿ, ನಿನ್ ಬಗ್ಗೆ ಹೆಮ್ಮೆ ಆಗ್ತಿದೆ, ಪ್ರೌಡ್ ಫೀಲ್ ಆಗ್ತಿದೆ ಅಂತ ಸ್ಟೇಟಸ್ ಹಾಕಿದ್ಲು. ತುಂಬಾ ಖುಷಿ ಆಯ್ತು. ತುಂಬಾ ಜನ ಹೇಳ್ತಿದ್ದಾರೆ ಖುಷಿ ಆಗ್ತಿದೆ ಅಂತ. ಇದಕ್ಕೆ ಮುಖ್ಯ ಸ್ಫೂರ್ತಿ ಏನು? ಈಗ ನೀವು ಆರ್ಮಿಗೆ ಸೇರ್ಬೇಕು, ನಾನೊಬ್ಬ ದೇಶವ ಕಾಯುವಂತಹ ಒಬ್ಬ ಯೋಧ ಆಗ್ಬೇಕು ಅಂತ, ಹಾಗೆ ನಿಮ್ಗೆ ರಕ್ತ ಹುಟ್ಕೊಳ್ಳೋಕೆ ರೀಸನ್ ಏನು? ನಿಮ್ಮ ಫ್ಯಾಮಿಲಿ ಯಾರಾದ್ರು ಇದಾರ, ಅಥವಾ ನೀವು ನೋಡಿದೀರಾ? ಏನಾದ್ರು ಸ್ಫೂರ್ತಿ ಏನು? ಫ್ಯಾಮಿಲಿ ಮತ್ತೆ ಊರಿಂದ ಯಾರು ಇಲ್ಲ. ಸ್ಫೂರ್ತಿ ಏನಂದ್ರೆ ಇವಾಗ ನೋಡಿ, ನೀವೇ ನನ್ನನ್ನು ಮಾತಾಡಿಸಿದ್ದೀರಾ. ಆರ್ಮಿ ಅಂದ್ರೆ ಒಂದು ಗತ್ತಿ ಇದೆ, ಅದಕ್ಕೊಂದು ಪವರ್ ಇದೆ. ಇವಾಗ ನೋಡಿ, ನೀವು ಮಾತಾಡ್ಬೇಕಂದ್ರೆ ಅದಕ್ಕೆ ನಾನೊಂದು ಆರ್ಮಿ ಜಾಬ್ ತಗೊಂಡಿದ್ದೀನಿ, ಅದೇ ಕಾರಣ ಅಲ್ವಾ? ಈ ತರ ಆಗ್ಬೇಕಂದ್ರೆ ನಾನು ಏನೊಂದೊಂದು ಪೋಸ್ಟ್ ತಗೊಳ್ಬೇಕು, ಒಳ್ಳೆ ಜಾಬ್ ತಗೊಳ್ಬೇಕಂತ ಆಸೆ ಇತ್ತು. ಮುಂದೆ ಈ ತರ ನಿಮ್ಮ ಲೈವ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಯಾವ್ದ್ರಲ್ಲಿ ಒಂದೊಂದು ಸ್ಟೇಟಸ್ ಎಲ್ಲ ಫ್ರೆಂಡ್ಸ್ ಅಂದ್ರೆ ಊರಿನವರೆಲ್ಲ ನನ್ನನ್ನು ಹೆಮ್ಮೆಯಿಂದ, ಇವ್ನು ಶರತ್ ಇವರ ಮಗ ಅಂತ, ಅಶೋಕ ಶೇರಿಗಾರ ಇವರ ಮಗ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೇಕಂತ ಒಂದು ಆಸೆ ಇತ್ತು. ಅದು ಈಡೇರಿದೆ. ಸೂಪರ್ ಸೂಪರ್ ಆಗಿ ಮಾತಾಡ್ತಾ ಇದ್ದೀರಾ. ಜೊತೆಗೆ ನಿಮ್ಗೆ ಫ್ರೆಂಡ್ಸ್ ಕೂಡ ಹೇಗೆ ಅದನ್ನ ಖುಷಿಯನ್ನು ವ್ಯಕ್ತಪಡಿಸಿದ್ರು, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ? ಫ್ರೆಂಡ್ಸ್ ತುಂಬಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ಯಾವಾಗ ಸಿಕ್ತಿ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿದ್ರೆ ಡಾಕ್ಯುಮೆಂಟ್ಸ್ ಇನ್ನು ಸಬ್ಮಿಟ್ ಆಗಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆದ್ಮೇಲೆ ಎಲ್ಲರನ್ನೊಮ್ಮೆ ಭೇಟಿ ಆಗ್ಬೇಕು, ಫ್ಯಾಮಿಲಿ ಎಲ್ಲರನ್ನೊಮ್ಮೆ ಭೇಟಿ ಆಗ್ಬಿಟ್ಟು ಟ್ರೈನಿಂಗ್ ಹೋಗ್ಬೇಕಂತ. ಈಗ ಆ ಟ್ರೈನಿಂಗ್ ವಿಚಾರವಾಗಿ ಮುಂದೆ ಟ್ರೈನಿಂಗ್ ಎಲ್ಲಿ ಅಂತ ಏನಾದ್ರು ಈಗಲೇ ಗೈಡ್ಲೈನ್ಸ್ ಬಂದಿದೆಯಾ? ಹೇಗೆ ಯಾವ ರೀತಿ ಇರುತ್ತೆ ಏನಾದ್ರು? ನನಗನಿಸುವ ಪ್ರಕಾರ ಅದು ಕರೆಕ್ಟ್ ಆಗಿ ಗೊತ್ತಾಗ್ಲಿ. ಇವತ್ತು ಬಂದ ನ್ಯೂಸ್ ಪ್ರಕಾರ ನಂಗೆ ಗುಜರಾತ್ ಅಂತ ಇದೆ, ಇವನಿಗೆ ಎಲ್ಲೇ ತಮಿಳ್ನಾಡು ಅಂತ ಏನೋ ಇದೆ. ಎಷ್ಟು ಟ್ರೈನಿಂಗ್? ಟೈಮ್ ಅದೇ ಇನ್ನೊಂದು 1 ಮಂತ್ ಇಲ್ಲ, 1 ಮಂತ್ ಒಳಗಡೆ ಟ್ರೈನಿಂಗ್ ಕರೀತಾರೆ. ನೆಕ್ಸ್ಟ್ ನಿಮ್ಗೆ ಯಾವ ಕೆಟಗರಿಯಲ್ಲಿ ನಿಮ್ಗೆ ಅಲ್ಲಿ ಅದಕ್ಕೆ ನಿರ್ವಹಣೆ ಮಾಡಕ್ ಕೊಡ್ತಾರೆ? ಅಂದ್ರೆ ಅದು ಜನರಲ್ ಕೆಟಗರಿ ಯಾವ ತರ ಇರುತ್ತೆ? ಜನರಲ್ ಡ್ಯೂಟಿಯಲ್ಲಿ ನಮ್ದು ಜನರಲ್ ಡ್ಯೂಟಿನೇ. ಅದ್ರಲ್ಲಿ ಯಾವ ಬೇಸಿಸ್ ಮೇಲೆ ಹೋಗುತ್ತೋ ಗೊತ್ತಿಲ್ಲ. ಅದ್ರಲ್ಲಿ ತುಂಬಾ ಬೇಸಿಸ್ ಇದೆ, ಅದ್ರಲ್ಲಿ ಯಾವ್ದಂತ ಗೊತ್ತಿಲ್ಲ. ಇನ್ನೊಂದು, ನಿಮ್ಮ ಪೋಷಕರ ರಿಯಾಕ್ಷನ್ ಹೇಗಿತ್ತು? ಈ ಒಂದು ನೀವೀಗ ಒಂದು ಅಗ್ನಿವೀರ್, ಪ್ರತಿಯೊಬ್ಬ ತುಂಬಾ ಮಂದಿ ಯುವಕರ ಕನಸು ಈಗ ಅಗ್ನಿವೀರ್ ಅನ್ನುವಂಥದ್ದು. ಸೊ ಅದಕ್ಕೆ ನೀವು ಆಯ್ಕೆ ಆಗಿದ್ದೀರಾ. ನಿಮ್ಮ ತಂದೆ ತಾಯಿಯ ರಿಯಾಕ್ಷನ್ ಹೇಗಿತ್ತು? ತಂದೆ ತಾಯಿಯ ರಿಯಾಕ್ಷನ್ ಅಂತ ಹೇಳೋದೇ ಬೇಡವಲ್ಲ. ಅಂದ್ರೆ ಮಗ ಒಂದು ಜಾಬ್ ತಗೊಂಡ, ಅದ್ರಲ್ಲೂ ಆರ್ಮಿ ಜಾಬ್ ತಗೊಂಡ ಅಂದ್ಮೇಲೆ ತಂದೆ ತಾಯಿಗೊಂದು ಖುಷಿ ಇದ್ದೇ ಇರುತ್ತಲ್ವಾ. ಅದು ಖುಷಿ ಹೇಳಕ್ಕೆ ನಂಗೆ ಗೊತ್ತಿಲ್ಲ ಏನಂತ. ಅವರಿಗೆ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ನಿಮ್ಮಂತ ಅನೇಕ ಯುವಕರು ಇದ್ದಾರೆ ನಮ್ಮ ತಾಲೂಕಲ್ಲಿ ಅನ್ಕೊಂಡು. ಈಗ ನಾವು ತಾಲೂಕಲ್ಲಿ ಇರುವಂತ ನೀವು ಒಂದು ಹೆಮ್ಮೆಯ ಪುತ್ರರು ಈಗ ನಮ್ಮ ತಾಲೂಕಿನ. ಸೊ ನೀವು ಬೇರೆ ಯುವಕರಿಗೆ ಏನು ಹೇಳ್ತೀರಾ ನಿಮ್ಮ ಈ ಒಂದು ಅಗ್ನಿವೀರಿಗೆ ಆಯ್ಕೆ ಆಗಿದ ನಂತರ? ಅಂದ್ರೆ ಇವಾಗ ಏನದು ಯಾರಿಗಾದ್ರೂ
ಅಗ್ನಿವೀರ ಆಗ್ಬೇಕಂತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಯಾವಾಗಲೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಏನೆಲ್ಲ ಪ್ರೊಸೀಜ್ ಇದೆ, ಏನೆಲ್ಲ ಮಾಡ್ಬೇಕು, ಏನೆಲ್ಲ ಓದ್ಬೇಕು ಎಲ್ಲ ಹೇಳಿಕೊಡ್ತೀವಿ. ಎಲ್ಲ ನಮ್ಮ ಹತ್ರ ಇವಾಗ ನಾವು ಓದಿದ್ದು ಬುಕ್ಸ್ ಅದಿದೆಲ್ಲ ಇದೆ. ಎಲ್ಲ ಬೇಕಾದ್ರೆ ಕೊಡ್ತೀವಿ. ಹೇಗೆ ಓದ್ಬೇಕು, ಯಾವ ತರ ಓದ್ಬೇಕು, ಎಲ್ಲೋ ಹೋಗಿ ಓದಿದ್ರೆ ಒಳ್ಳೇದು, ಯಾವ ಯೂಟ್ಯೂಬ್ ಕ್ಲಾಸ್ ನೋಡ್ಬೇಕು ಎಲ್ಲ ಹೇಳಿಕೊಡ್ತೀವಿ ಬೇಕಿದ್ರೆ. ಆರ್ಮಿ ಆಗಿ ಅಂದ್ರೆ ನಮ್ಮ ಈ ಮಂಗಳೂರಲ್ಲಿ ಯಾರಾದ್ರೆ ಕಮ್ಮಿ ಆರ್ಮಿ ಅಂತೆಲ್ಲ ಗೌರ್ಮೆಂಟ್ ಜಾಬಿಗೆ ಯಾರು ಟ್ರೈ ಮಾಡಲ್ಲ, ಕಮ್ಮಿ ಮಾಡೋದು. ಹಾಗೆ ಟ್ರೈ ಮಾಡಿ ಆರ್ಮಿ. ಕಷ್ಟ ಇದೆ, ಕಷ್ಟ ಪಡ್ಬೇಕು. ಇವಾಗ ನಾವು ಒಳಗೆ ಹೋಗ್ಲಿಕ್ಕೆ ಕಷ್ಟ. ಇವಾಗ ಒಳಗೆ ನಾವು ಇಲ್ದಾಯ್ತು, ಇನ್ನು ಅದ್ರಲ್ಲಿ ಈಜಾಡ್ಬೇಕಷ್ಟೇ. ಅದೇ ಒಳಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಬಂದಿದ್ದೇವೆ. ಇವಾಗ ಮೆರಿಟ್ ಬಂತು ತುಂಬಾ, ಅಂದ್ರೆ 3 years ವೇಟ್ ಮಾಡಿದ್ದೀನಿ, ಜಾಬ್ ಇಲ್ಲ. ಅಂದ್ರೆ ಡಿಗ್ರಿ ನಾನು ಡ್ರಾಪ್ ಮಾಡಿದೆ ಫಸ್ಟ್ ಇಯರ್ ಅಲ್ಲೇ. ಅಂದ್ರೆ ಡಿಗ್ರಿ ನಾರಾವಿ ಚರ್ಚ್ ಅಲ್ಲಿ ಮಾಡ್ತಿದ್ದೆ, ಚರ್ಚ್ ಸ್ಯಾಂಟ್ ಆಂಟೋನಿಯಲ್ಲಿ. ಡ್ರಾಪ್ ಮಾಡ್ಬಿಟ್ಟು ಅಂದ್ರೆ ನಂದು NCC ಸರ್ಟಿಫಿಕೇಟ್ ಏನಿರ್ಲಿಲ್ಲ, ಖಾಲಿ 10th ಬೇಸಿಸ್ ಮೇಲೆ ಹಾಕಿದ್ದು. ಹಾಗೆ ತುಂಬಾ ಕಷ್ಟ ಪಡ್ಬೇಕಾಯ್ತು. NCC ಮಾಡಿದ್ರೆ ಒಳ್ಳೇದು. ಇವಾಗ ನೀವು 10th ಎಲ್ಲ ಮಾಡ್ತಾ ಇದ್ರೆ NCC ಮಾಡಿ. NCC ಮಾಡಿದ್ರೆ ತುಂಬಾ ಒಳ್ಳೇದು. ಅದ್ರಲ್ಲಿ ನಿಮ್ಗೆ B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಇಲ್ಲಿದ್ರೆ 10 ಮಾರ್ಕ್ ಪ್ಲಸ್ ಜಾಸ್ತಿನೇ 15 ಮಾರ್ಕ್ ಎಲ್ಲ ಸಿಗ್ತದೆ. ಇವೊಂದು NCC ಆಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಇಲ್ಲಿ ನೀವು ಹೇಳಿದ್ರಿ, ನಾನು ಇದಕ್ಕೋಸ್ಕರ ನನ್ನ ಕಾಲೇಜನ್ನ ಬಿಟ್ಟೆ ಬೆಂಗಳೂರಿಗೆ ಹೋದೆ, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದೆ ಅಂತ. ಆವಾಗ ಇದ್ದಂತಹ ರೆಸ್ಪಾನ್ಸ್ ಹೇಗೆ, ಜನಗಳು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡಿದ್ರು, ಒಬ್ಬ ಡೆಲಿವರಿ ಬಾಯ್ ಅಂತ ಹೇಳ್ತಾ ಇದ್ರ ಹೇಗೆ? ಈಗ ನೀವು ಒಬ್ಬ ಸೋಲ್ಜರ್ ಆಗಿದ್ದೀರಾ, ಸೊ ಇದಕ್ಕೂ ಹೇಗೆ ಜನರ ಒಂದು ಅಭಿಪ್ರಾಯ ಚೇಂಜ್ ಆಯ್ತು? ಅಭಿಪ್ರಾಯ ಏನಿಲ್ಲ, ಎಲ್ರು ಹೇಳ್ತಿದ್ರು ನೀನ್ ಯಾವಾಗ ಜಾಬ್ ತಗೊಳ್ತೀಯಾ, ಡೆಲಿವರಿ ಮಾಡ್ತಿದ್ಯಲ್ಲ, ಇನ್ನು ಫ್ಯೂಚರ್ ಹೇಗಿದೆ ನಿಂದು. ತುಂಬಾ ಜನ ಫ್ರೆಂಡ್ಸ್ ಬೇಜಾರಲ್ಲಿ ಇರ್ತಿದ್ರು, ನೀನು ಕಾಲೇಜ್ ಬಿಡ್ಬಾರ್ದಿತ್ತು, ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ಯಲ್ಲ, ಕಾಲೇಜ್ ಬಿಡ್ಬಾರ್ದಿತ್ತು ಅಂತ ತುಂಬಾ ಜನ ಹೇಳಿದ್ದಾರೆ. ತುಂಬಾ ಜನ ಅಕ್ಕನವ್ರು ಸಹ ಹೇಳಿದ್ದಾರೆ, ಸೀನಿಯರ್ಸ್ ಎಲ್ಲ. ಕಾಲೇಜ್ ಒಂದು ಮಾಡ್ಬೇಕಿತ್ತು ನೀನ್ ಕಂಟಿನ್ಯೂ ಅಂತ. ಇವಾಗ ನಂಗೆ ಜಾಬ್ ಸಿಕ್ಕಿತ್ತಲ್ಲ, ಇವಾಗ ಅದೆಲ್ಲ ಏನಿಲ್ಲ, ಮರ್ತೋಯ್ತು. ಸೊ ಅಷ್ಟು ಸ್ಟ್ರಗಲ್ ಮಾಡಿದೀರಾ? ಅಷ್ಟು ಸ್ಟ್ರಗಲ್ ಮಾಡಿದೀವಿ. ಎಷ್ಟು ಕಷ್ಟ ಆಗ್ತಿತ್ತು ಆ ಡೆಲಿವರಿ ಬಾಯ್ ಕೆಲಸ? ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ? ಅದು ಬೆಂಗಳೂರಲ್ಲಿ ಹೇಳ್ಬೇಕಂತಿಲ್ವಲ್ಲ, ಟ್ರಾಫಿಕ್ ಅದು ಇದರಲ್ಲೆಲ್ಲ. ಬೆಳಿಗ್ಗೆ ಜಾಸ್ತಿ ಹೋಗ್ತಿರಲ್ಲ, ನಾನು ಸ್ವಲ್ಪ ಸೋಮಾರಿ. 11 ಗಂಟೆಗೆ ಎತ್ಕೊಂಡು ಹೋಗ್ತಿದ್ದ ಅವ್ನು, ರಾತ್ರಿ ಕೆಲವೊಮ್ಮೆ ಮೊನ್ನೆಲ್ಲ ಲಾಸ್ಟಿಗೆ 1 ಗಂಟೆಗೆಲ್ಲ ರಾತ್ರಿ ಬರ್ತಾ ಇದ್ದೆ ಮನೆಗೆ. ಅಂದ್ರೆ ರಾತ್ರಿ ಒಳ್ಳೆ ಅಮೌಂಟ್ ಸಿಗುತ್ತೆ ಅಂತ ರಾತ್ರಿ ಎಲ್ಲ ಡೆಲಿವರಿ ಮಾಡಿ, ರಾತ್ರಿ 1 ಗಂಟೆಗೆ ಬಂದು ಅಮ್ಮನವರೆಲ್ಲ ಮಲಗಿದಾಗ ನಾನು ಊಟ ಮಾಡಿ, ನಾನು ಒಬ್ನೇ ಊಟ ಮಾಡ್ಕೊಂಡು ಮಲಗ್ತಾ ಇದ್ದೆ 1 ಗಂಟೆಗೆ. ತುಂಬಾ ಕಷ್ಟ ಬ್ಯಾಂಗ್ಳೂರಲ್ಲಿ, ಅದು ಡೆಲಿವರಿ ಬಾಯ್ ಆಗಿ. ಸೊ ಸೋಮಾರಿ ಅಂತ ಹೇಳಿದ್ರೆ ಇನ್ನು ಸೋಮಾರಿತನ ಬಿಡ್ಲೇಬೇಕಾಗುತ್ತೆ. ಇನ್ನು ಸೋಮಾರಿತನ ಅಮ್ಮನವ್ರು ಹೇಳ್ತಾ ಇದ್ರು, ನೀನು ಇಷ್ಟು ಮಲಗ್ತೀಯಾ ಮತ್ತೆ ಉದಾಸೀನ ಮಾಡ್ತೀಯ, ಕೆಲಸ ಮಾಡಂತ ಹೇಳಿದ್ರೆ ಉದಾಸೀನ ಮಾಡ್ತೀಯಾ, ಇನ್ನು ಅಲ್ಲಿ ಆರ್ಮಿಗೆ ಹೋದ್ರೆ ಎಂತ ಮಾಡ್ತೀಯ, ಅಲ್ಲಿ ಹೀಗೆಲ್ಲ ಮಾಡ್ಲಿಕ್ಕೆ ಆಗ್ತದ ಅಂತ, ನೀನು ಆರ್ಮಿಗೆ ಸೆಲೆಕ್ಟ್ ಆಗ್ಬೋದು ಹಿಂಗೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ನಂಗೆ ಪ್ರೌಡ್ ಫೀಲ್ ಆಗ್ತಿದೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಇನ್ನೊಂದು ಹಾರ್ಡ್ ವರ್ಕ್ ಫಿಕ್ಸ್ ಇನ್ನು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್, ಕಂಗ್ರಾಚುಲೇಷನ್. Thank you. ನಮ್ಗೂ ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ. ಓಕೆ, ನೀವೀಗ ಈಗ ಇಷ್ಟೊತ್ತು ಅವರ ಅನುಭವ, ಅವರ ಪರಿಶ್ರಮ ಎಲ್ಲವನ್ನ ಹೇಳಿದ್ರು. ಸೊ ಈಗ ನಿಮ್ಮಲ್ಲಿ ಕೂಡ ಸೇಮ್ ಕ್ವಶನ್, ನೀವು ಯಾವ ಕಾಲೇಜ್ ಸ್ಟೂಡೆಂಟ್? ನಾನು SDM ಕಾಲೇಜ್ ಉಜಿರೆ. ಓಕೆ, ನೀವು ಕೂಡ ಡ್ರಾಪ್ ಮಾಡಿದ್ರಿ? ಯಾವಾಗ ಡ್ರಾಪ್? ಇಲ್ಲ, ನಾನು ಡ್ರಾಪ್ ಮಾಡಿಲ್ಲ, ನಾನು ಕಂಪ್ಲೀಟ್ ಮಾಡಿದ್ದೀನಿ ಗ್ರಾಜುಯೇಷನ್. ಕಂಪ್ಲೀಟ್ ಮಾಡಿದ್ದೀರಾ? ಸೊ ನೀವು ಯಾವಾಗ ಅಪ್ಲೈ ಮಾಡಿದ್ರಿ? ನಾನು ಈ ವರ್ಷನೇ ನಾನು ಫಸ್ಟ್ ಅಟೆಂಪ್ಟ್. ಸೊ ಫಸ್ಟ್ NCC ಜಾಯ್ನ್ ಆದೆ SDM ಅಲ್ಲಿ. ನಂಗೆ ಏನು ಗೊತ್ತಿರಲಿಲ್ಲ NCC ಏನಂತ. ಅಲ್ಲಿ ಜಾಯ್ನ್ ಆದೆ, ಮತ್ತೆ ಅಲ್ಲಿಂದ ಗೊತ್ತಾಯ್ತು ಏನು ಅಗ್ನಿವೀರ ಅಂದ್ರೆ ಏನು, CDS ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ನಾನು ಫಸ್ಟ್ ಇಂದ NDA ಬರಿಬೇಕಂತಿದ್ದೆ. ನಾನು ಮನೇಲಿ ಹೇಳ್ದೆ 1 ವರ್ಷ ಡ್ರಾಪ್ ಮಾಡ್ತೀನಿ NDA ಬರೀಲಿಕ್ಕೆ ಅಂತ. ಅವರು ಬಿಡ್ಲಿಲ್ಲ. ಅವ್ರು ಹೇಳಿದ್ರು ಇದು ಡಿಗ್ರಿ ಮಾಡ್ತಾನೆ ಬರಿ ಅಂತ. ಮತ್ತೆ ಕಾಲೇಜ್ ಸೇರಿದ್ಮೇಲೆ NCC ನೋಡಿದೆ, ಅಲ್ಲೆಲ್ಲ ಕ್ಯಾಂಪ್ ಬರುತ್ತೆ, ಡೆಲ್ಲಿಗೆ ಹೋಗ್ಬೋದು, RDC ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ, ಅದಕ್ಕೆ ಹೋಗ್ಬೋದು ಅಂತ. ಮತ್ತೆ NDA ಬೇಡ, CDS ಬರೆಯುವ ಅಂತ ಹೋದೆ. ಅದಕ್ಕೆ ಇದು ಟ್ರೈ ಮಾಡಿದೆ ಕ್ಯಾಂಪಿಗೆ ಹೋದೆ. ಒಂದು ಫಸ್ಟ್ ಕ್ಯಾಂಪ್ ಸೆಲೆಕ್ಟ್ ಆಯಿತು, ಸೆಕೆಂಡ್ ಆಯಿತು, ಫೋರ್ತ್ ಆಯಿತು. ಫೋರ್ತಲ್ಲಿ ರಿಜೆಕ್ಟ್ ಆದೆ. ಹೈಟು ಅದೇ ಮಿನಿಮಮ್ 6 feet ಬೇಕಲ್ಲಿ ಹೈಟು. ನಾನು ಗಿವ್ ಅಪ್ ಮಾಡಲಿಲ್ಲ. ನೆಕ್ಸ್ಟ್ ಇಯರ್ ಇತ್ತು, ಥರ್ಡ್ ಫೈನಲ್ ಇಯರ್, ಅದ್ರಲ್ಲಿ ಹೋದೆ. ಅಲ್ಲಿ ಸೆಕೆಂಡ್ ಕ್ಯಾಂಪಲ್ಲಿ ರಿಜೆಕ್ಟು. ಹಂಗೆ ಮತ್ತೆ ಆ ಇಯರೇ ಅಗ್ನಿವೀರ್ ಬರ್ದಿದ್ದೆ. ಸೊ ಇದು ಎಕ್ಸಾಮ್ ಬರ್ದು, ಎಕ್ಸಾಮ್ಗೆ ಕಾಲೇಜ್ಗೆ ಹೋಗುದು ಬೆಳಗ್ಗೆ, ರಾತ್ರಿ ಫುಲ್ಲು ಎಕ್ಸಾಮ್ಗೆ ಓದುದು, ಅದೇ ಆಗ್ತಿತ್ತು. ಮತ್ತೆ ಫಿಸಿಕಲ್ ನಮ್ಗೆ ಲೇಟ್ ಇತ್ತು, ಫುಲ್ ಲೇಟ್ ಇತ್ತು, ಒಂದು 4 ತಿಂಗಳೇನೋ ಗ್ಯಾಪ್ ಇತ್ತು. ಸೊ ಅದು ಪ್ರಾಕ್ಟೀಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಕಾಲೇಜು ಎಕ್ಸಾಮ್ ಅಂತ ಬಂತು. ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿದೆ. ಮಾಡಿ ಜನವರಿಯಲ್ಲಿ ನಮ್ಮದು ಕಾಲೇಜಲ್ಲೆಲ್ಲ ರಿಪಬ್ಲಿಕ್ ಡೇ ಎಲ್ಲ ಬಂತು ಮಧ್ಯದಲ್ಲಿ, ಅಲ್ಲೂ ಸುಮಾರು ಪ್ರಾಕ್ಟೀಸು ಮಿಸ್ ಆಯಿತು. ಮತ್ತೆ ಜನವರಿ 5th ಏನೋ ರ್ಯಾಲಿ ಇತ್ತು, ಅವತ್ತು ಹೋಗಿ ಏನಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೆಂಗ್ ಓಡುದು. ಇದು ಸಿಂಥೆಟಿಕ್ ಗ್ರೌಂಡಲ್ಲಿ ಗೊತ್ತಿಲ್ಲ, ನಾವು ಮಣ್ಣಿನ ಗ್ರೌಂಡಲ್ಲಿ ಓಡಿದ್ದು SDM ಅಲ್ಲಿ.
ಓಡಿದೆ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್. ಹೆಂಗೆ ಟೈಮ್ ನೋಡೋದು ಎಂತ ಗೊತ್ತಿಲ್ಲ, ಆಯ್ತು ಪಾಸ್ ಆಯ್ತು ಅದು ಸಹ. ಫುಲ್ ಅಪ್ಸ್, ಮೆಡಿಕಲ್ ಅಲ್ಲಿ ಅಂದ್ರೆ ಪಾಯಿಂಟ್ ಸಿಕ್ತು, ಒಂದು ಕೈ ಶೇಕ್ ಆಗ್ತಿತ್ತು ನರ್ವಸ್ ಆದಾಗ. ಸೊ ಅದಕ್ಕೆ ಬೆಂಗಳೂರು ಕಳ್ಸಿದ್ರು, ಬೆಂಗಳೂರು ಹೋದೆ, ಅಲ್ಲಿ ಟೆಸ್ಟ್ ಆಯ್ತು. ಫುಲ್ ಡೇ ಕೂರ್ಸಿದ್ದು ಅಲ್ಲಿ. ಒಂದು 2 ಸೆಕೆಂಡ್ ನೋಡ್ಲಿಕ್ಕೆ ಅಷ್ಟೇ, ಅದಕ್ಕೆ ಫುಲ್ ಡೇ ಕೂರ್ಸಿದ್ದಾರೆ ಬೆಂಗಳೂರಲ್ಲಿ. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಸಹ ಪಾಸ್ ಆಯ್ತು. ಪಾಸ್ ಆಗಿ ವಾಪಸ್ ಬಂದ್ವಿ. ಮತ್ತೆ 5 ತಿಂಗಳು ಗ್ಯಾಪ್, ಏನ್ ಮಾಡೋದು ಗೊತ್ತಿಲ್ಲ. ಕಾಲೇಜಲ್ಲಿ ಇತ್ತು, ಕಾಲೇಜ್ ಆಯ್ತು. ಕಾಲೇಜ್ ಆಗಿ ಏನ್ ಮಾಡೋದು, ಡೈಲಿ ನೋಡೋದು ವೆಬ್ಸೈಟ್, ಡೈಲಿ ಒಂದು 5 ಸರಿ ನೋಡ್ತಿದ್ವಿ. ಕಾಲ್ ಮಾಡೋದು ಇವನ್ಗೆ, ಬಂತ ಯಾವಾಗ ಬರುತ್ತೆ ಅಂತ. ನೈಟ್ 1 ಗಂಟೆಗೆಲ್ಲ ಕಾಲ್ ಮಾಡಿ ಕೇಳೋದು ಎಲ್ರಿಗೂ, ಬಂತ. ಮತ್ತೆ ಆಯ್ತು, ಏನೋ ಇವಾಗ ಆಗಿದೆ, ಹ್ಯಾಪಿ. ಹ್ಯಾಪಿ. ಓಕೆ. ಸೊ ಈಗ ನಿಮ್ ಕನಸು ಇದು ಇದೇ ಇತ್ತಾ ಹುಟ್ಟಿದಾಗಿನಿಂದ, ಅಂದ್ರೆ ಈಗ ನಿಮ್ಗೆ ಬುದ್ಧಿ ಬಂದಾಗಿನಿಂದ ಕನಸು ಇದೇ ಇತ್ತಾ ಸುಮಾರು ಮೂವೀಸ್ ಎಲ್ಲ ನೋಡ್ತಿದ್ವಿ ನಾವು. ಕನ್ನಡ ಮೂವೀಸ್, ಹಿಂದಿ ಮೂವೀಸ್ ಎಲ್ಲ, ಉರಿ ಅದೆಲ್ಲ ಬಂದಿತ್ತಲ್ಲ, ಅವಾಗ ಒಂದು ಜೋಶ್ ಬಂತು, ಸೇರ್ಬೇಕು ಆರ್ಮಿಗೆ ಎಲ್ಲ. ಐ ಥಿಂಕ್ ಎಲ್ಲರಿಗೆ ಅದೇ ಮೂವಿ ನೋಡಿಯೇ ಇಂಟ್ರೆಸ್ಟ್ ಬರುದು ಕರೆಕ್ಟ್ ಆಲ್ಮೋಸ್ಟ್. ಓಕೆ. ಸೊ ಈಗ ನೀವು ಈಗ ಅಗ್ನಿವೀರಿಗೆ ಆಯ್ಕೆ ಇದ್ರೆ 4 ವರ್ಷ ತನಕ ಇದರಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಗುವಂತದ್ದು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಏನ್ ಹೇಳಿದ್ರು ಈಗ ನಿಮ್ಗೆ ಅಗ್ನಿವೀರಿಗೆ ಆಯ್ಕೆ ಆಗಿದ್ರೆ, ಈಗ ನೀವು ಸೋಲ್ಜರ್ ಆಗಿರುವಂತದ್ದು ಏನ್ ಹೇಳಿದ್ರು? ಎಲ್ಲರಿಗೂ ಖುಷಿ ಆಯ್ತು, ಮೆಸೇಜ್ ಎಲ್ಲ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಸುಮಾರು ಜನ ಕಾಲ್ ಎಲ್ಲ ಮಾಡಿದ್ರು. ಅದೇ ಇವ್ರು ಹೇಳಿ ಅಧ್ಯಕ್ಷರು ಪಂಚಾಯತಿ ಅವರೆಲ್ಲ ಕಾಲ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅದೇ ಭಾರಿ ಖುಷಿ ಆಯ್ತು ಅವರೆಲ್ಲ ಕಾಲ್ ಮಾಡಿದ್ರು. ತಂದೆ ತಾಯಿ? ಅವ್ರಿಗೆ ತಾಯಿ ಇಲ್ಲ, ತಂದೆ ಇದ್ದಾರೆ. ಅವ್ರಿಗೆ ಸಹ ಖುಷಿ ಆಯ್ತು. ಅವ್ರು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ರು, ಎಷ್ಟು ಕಷ್ಟಪಡ್ತಿದ್ರು ನಿಮ್ಮ ಒಂದು ಕನಸನ್ನ ಈಡೇರಿಸಬೇಕು ಅಂತ? ಅವ್ರು ಎಷ್ಟು ಸಿಂಗಲ್ ಪೇರೆಂಟ್ ಆಗಿ? ನನ್ನ ಮನೆ ನಾರಾವಿಯಲ್ಲಿ, ಬಟ್ ನಾನು SDM ಹಾಸ್ಟೆಲ್ ಅಲ್ಲಿ ಇದ್ದೆ, ಅದಕ್ಕೋಸ್ಕರನೇ 2 ವರ್ಷ. ಅದಕ್ಕೆ ಫುಲ್ ಸಪೋರ್ಟ್, ಫೈನಾನ್ಷಿಯಲಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಏನು ಮನೆಗೆ ಬರ್ತೀಯಾ ಇಲ್ವಾ ಏನ್ ಕೇಳಲಿಲ್ಲ. ನಮ್ಮ ಮನೆಗೆ ಇಲ್ಲೇ ಆದ್ರೂ ನಾನು ಹೋಗ್ತಿರ್ಲಿಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೆ ಫುಲ್. ಸೊ ನೀವು ಏನ್ ಹೇಳ್ತೀರಾ ಯೂತ್ಸಿಗೆ? ನಿಮ್ಮಂತ ಅನೇಕ ಯುವಕರು ಇರ್ತಾರೆ, ಕೆಲವರಿಗೆ ಕನಸಿರುತ್ತೆ ಅಗ್ನಿವೀರಿಗೆ ಹೋಗ್ಬೇಕು ಅಂತ, ಬಟ್ ಅವರಿಗೆ ಕೆಲವೊಂದು ಸಪೋರ್ಟಿವ್ ಯಾರು ಸಿಗೋದಿಲ್ಲ, ಗೊತ್ತಿರೋದಿಲ್ಲ, ಗೈಡ್ಲೈನ್ಸ್ ಇರೋದಿಲ್ಲ, ಜೊತೆಗೆ ಕೆಲವೊಬ್ಬರಿಗೆ ಇದರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಸೊ ಅಂತವ್ರಿಗೆ ನೀವೇನ್ ಹೇಳ್ತೀರಾ? ನೀವು 10th ಆದ್ಮೇಲೆ ಸೈನ್ಸ್ ತಗೊಳ್ಳಿ ಬೆಸ್ಟ್. ಯಾಕಂದ್ರೆ ನೀವು ಯಾವ ಸ್ಟ್ರೀಮ್ ಹೋಗ್ಬೋದು ಸೈನ್ಸ್ ತಗೊಂಡು. ನಾನು ಸೈನ್ಸ್ ತಗೊಂಡಿದ್ದು. ಸೈನ್ಸ್ ತಗೊಂಡ್ರೆ ಒಂದು ಕಷ್ಟ ಆಗುತ್ತೆ, ಫಸ್ಟ್ ಇಯರ್ ಕಷ್ಟ ಆಗುತ್ತೆ. ನಾನು ಫೇಲ್ ಆಗಿದ್ದೀನಿ ಫಸ್ಟ್ ಇಯರ್ ಅಲ್ಲಿ, ಏನು ಗೊತ್ತಾಗದೆ ಮ್ಯಾಥ್ಸು ಕೆಮಿಸ್ಟ್ರಿ ಎಲ್ಲ ನಾನು ಫೇಲ್ ಆಗಿದ್ದೀನಿ. ಮತ್ತೆ ಸೆಕೆಂಡ್ ಇಯರ್ ಬರುವಾಗ ಸೆಟ್ ಆಗುತ್ತೆ. ಸೈನ್ಸ್ ತಗೊಂಡ್ರೆ ಬೆಸ್ಟ್ ಅಂತ. ಮತ್ತೆ ನೆಕ್ಸ್ಟ್ NDA ಬರೀಬೋದು, ಬೇರೆ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಆಫೀಸರ್ ಎಂಟ್ರಿ ಇದೆ ಸುಮಾರು. ಮತ್ತೆ NCC ಮಾಡಿದ್ರೆ ಅದರಲ್ಲಿ BSET 20 ಮಾರ್ಕ್ ಇದೆ ಫಸ್ಟ್. ಮತ್ತೆ RDC ಮಾಡಿದ್ರೆ ಅದರಲ್ಲಿ 5 ಮಾರ್ಕ್, 25 ಮಾರ್ಕ್ ಪ್ಲಸ್ ಆಗುತ್ತೆ ಅದರಲ್ಲಿ. ಮತ್ತೆ NCC ಸ್ಪೆಷಲ್ ಎಂಟ್ರಿ ಅಂತ ಇರುತ್ತೆ ಆಫೀಸರ್. ನೀವು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ಜಾಯ್ನ್ ಆಗ್ಬೋದು, SSB ಕೊಟ್ಟು. ಅಲ್ಲಿ ಎಕ್ಸಾಮ್ ಏನಿರಲ್ಲ, ಡೈರೆಕ್ಟ್ SSB ಇಂಟರ್ವ್ಯೂ. ಓಕೆ. ಸೊ ಈಗ ನಿಮ್ಮ ಕಾಲೇಜ್ನವ್ರು ಏನ್ ಹೇಳಿದ್ರು? ಅವ್ರು ಸಹ ಖುಷಿಯಾಗಿದೆ. ನಿಮ್ಮ ಕಾಲೇಜ್ನ ಎಷ್ಟು ಜನ ಆಯ್ಕೆ ಆಗಿದ್ದಾರೆ? ಆಲ್ಮೋಸ್ಟ್ 7 ಆಗಿದ್ದಾರೆ, 7 ಜನ. ಓಕೆ, 7 ಜನ ಆಗಿದ್ದಾರೆ. ಅದರಲ್ಲಿ 6 ಜನ NCC ಅವರು, ಒಬ್ಬ ಸಿವಿಲಿಯನ್ ನಾರ್ಮಲ್. ಏನಂದ್ರೆ ನಿಮ್ಮ ಸಂಸ್ಥೆಯವರು ಏನಾದ್ರು? ಅವ್ರಿಗೆ ಖುಷಿಯಾಗಿದೆ, ಕಂಗ್ರ್ಯಾಚುಲೇಟ್ ಎಲ್ಲ ಮಾಡಿದ್ದಾರೆ. ಒಟ್ಟಾರೆ ಖುಷಿಯಾಗಿದ್ದಾರೆ ಇಬ್ರು ಕೂಡ? ಇಬ್ರು ಕೂಡ ಖುಷಿಯಾಗಿದೆ. ಓಕೆ. ಏನಾದ್ರು ಹೇಳಕ್ಕಿದೆಯಾ ಮತ್ತೇನಾದ್ರು? ಏನಿಲ್ಲ, ನೀವು ಲೈಫಲ್ಲಿ ಏನಾದೊಂದು ಮಾಡ್ಬೇಕಂತಿದ್ರೆ ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಡ್ತಾ ಇರ್ಬೇಕು. ಪ್ರಯತ್ನ ಪಟ್ಟಿದ್ದಕ್ಕೆ ನಮಗೆ ಫಲ ಸಿಕ್ಕಿದೆ. ಏನಿಲ್ಲ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಕೇಳಿದಳ ವೀಕ್ಷಕರೇ, ಇಷ್ಟು ಸಣ್ಣ ವಯಸ್ಸು, ಬಟ್ ಅವರ ಕನಸು ಆಸೆ ಎಲ್ಲವೂ ಕೂಡ ಆಕಾಶದೆತ್ತರ. ಇವರ ಈ ಆಸೆ ಕನಸು ಈಗ ಈಡೇರಿದೆ. ಮತ್ತಷ್ಟು ಅವರು ದೇಶದ ಸೇವೆಯನ್ನ ಮಾಡಿ ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದುಕೊಡುತ್ತೆ ಹೇಳ್ತಾ, ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.